ಬಿಸಿ ರೋಡ್ನ ಕೈಕಂಬದಲ್ಲಿರುವ ಪ್ರತಿಷ್ಠಿತ ರಾಜಶ್ರೀ ಗ್ರ್ಯಾಂಡ್ವರ್ ವಾಣಿಜ್ಯ ಸಂಕೀರ್ಣದಲ್ಲಿ ಪ್ರಕಾಶ್ ಬಿ ಹಾಗೂ ಸದಾನಂದ ಬಿ ಬಂಗೇರ ಮಾಲಕತ್ವದ ನೂತನ ಸಾಯಿಲಿಲ್ಲಾ ವೆಜ್ ರೆಸ್ಟೋರೆಂಟ್ ಉದ್ಘಾಟನೆಗೊಂಡಿತು. ಬೆಳಿಗ್ಗೆ ಗಣಹೋಮ ಸಹಿತ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನಡೆದವು. ಬಳಿಕ ತುಳು ಚಲನಚಿತ್ರ ನಟ ಭೋಜರಾಜ್ ವಾಮಂಜೂರು ನೂತನ ರೆಸ್ಟೋರೆಂಟ್ ಅನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು, ಉದ್ಯಮಗಳಿಗೆ ಹೋಲಿಸಿದ್ರೆ ಹೋಟೆಲ್ ಉದ್ಯಮ ವಿಭಿನ್ನವಾದುದು. ನಿರಂತರ ಪರಿಶ್ರಮ ಹಾಗೂ ಜಾಗರೂಕತೆಯಿಂದ ನಡೆಸಿದ್ರೆ ಯಶಸ್ಸು ಪಡೆಯಲು ಸಾಧ್ಯವಿದೆ ಎಂದರು. ಸಮಯ ನೆರಪಿಲ್ಲ ಬಲ್ಲ ಕುಡೋಜಿ ಹೋಟೆಲ್ ಹೋಗ್ತದ ಯೋಗ ಭಾಗ್ಯ ದೇವರಿಗೆ ಅನುಗ್ರಹ ಮಾಡ್ತಾರೆ ಮಸ್ತ್ ಖುಷಿ ಆಗುತ್ತೆ. ಈ ಹೋಟೆಲ್ ಬಾಗಿಲೆತ್ತ ಲೆಕ್ಕ ಬಾಗಿಲು ಬಿಂಬಸ್ತ ಲೆಕ್ಕ ಹೋಟೆಲ್ ಕ್ಯಾಬ್ ನೋಡೋಣ ಮತ್ತು ಕ್ಯಾಬ್ ಹಾಕೋಣ. ಬಂಟ್ವಾಳ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸದಾಶಿವ ಬಂಗೇರ ಹಾಗೂ ನ್ಯಾಯವಾದಿ ಅಶ್ವಿನ್ ಕುಮಾರ್ ರೈ ಶುಭ ಹಾರೈಸಿದ್ರು. ವೆಜ್ ರೆಸ್ಟೋರೆಂಟ್ ಅತ್ಯಂತ ಅವಶ್ಯಕತೆ ಈ ಕೈಕಂಬ ಪರಿಸರ ಖಂಡಿತ ಕೈಕಂಬ ಮತ್ತು ಬಿಸಿ ರೋಡ್ಗೆ ಅತ್ಯಂತ ಅವಶ್ಯಕತೆ ಉಂಟು. ಬಿಸಿ ರೋಡ್ ಎರಡು ಎಡ್ಡೆ ಹೋಟೆಲ್ ಉಂಟಂದ್ರೆ ತರಕಾರಿದ ಕರೆಕ್ಟ್ ಹೋಟೆಲ್ ಇಜ್ಜಿನ ಬಂದು ಬರ್ಕೊಂಡು ಅವಳ ಕೈಕಂಬ ಪ್ರದೇಶ ಖಂಡಿತ ಒಂದು ಅವಶ್ಯಕತೆ ಯಪ್ಪಲ್ಲ ನಮ್ಮ ಸಮಾಜಕ್ಕೆ ಹೆಂಚಿನ ಅರ್ಪಣೆ ಮಾಡ್ಕೊಂಡು ಬಂಡ ಪ್ರದೇಶಕ್ಕೂ ಹೆಂಚಿನ ಬೋರ್ಡು ನಂಗೆ ಶರೀರಗೂ ಹೆಂಚಿನ ಬರೋ ಬೋರ್ಡು ಬಂಡದ ದೇವರು ಮಾನವನ ಜೀವಗೂ ಹೆಂಚಿನ ಬರೋ ಬೋರ್ಡು ಆ ಹೆಂಚಿನ ಬರೋ ವರ್ಕ್ ಮಾಡ್ಕೊಂಡು ಜೀವನ ಆಯ್ತಾ ವಿಷಯ ಬೋರ್ಡು ಮಾಡ್ಕೊಂಡು ವಿಚಾರ ದೇವರಿಗೆ ಕೊಡ್ತೇವೆ. ಅಂಚೆನೆ ನಮ್ಮ ಮನುಷ್ಯ ಜೀವನೋಡು ಹೆಂಚಿನ ಜನಗಳಿಗೆ ಹೆಂಚಿನ ಬೋರ್ಡು, ಜನಗಳಿಗೆ ಹೆಂಚಿನ ಸೇವೆ ಕೊಡು, ಜನಗಳಿಗೆ ಹೆಂಚಿನ ಅಗತ್ಯ. ಆ ದೃಷ್ಟಿಯಲ್ಲಿ ಈ ಪ್ರಕಾಶ ಎಲ್ಲ ಸದನ ಬಂಗೆ ಎಲ್ಲ ಈ ಉದ್ಯಮ. ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪಂಪ್ವೆಲ್, ರಂಗ ಕಲಾವಿದ ಸದಾಶಿವ ಅಮೀನ್, ಸುರೇಶ್ ಕುಲಾಲ್, ಸತೀಶ್ ಕುಲಾಲ್, ಡಾಕ್ಟರ್ ಬಾಲಕೃಷ್ಣ ಕುಮಾರ್ ಅಗ್ರಬೇಲು ಹಾಗೂ ಹೋಟೆಲ್ ಮಾಲಕರಾದ ಪ್ರಕಾಶ್ ಬಿ ಹಾಗೂ ಸದಾನಂದ ಬಂಗೇರ ಉಪಸ್ಥಿತರಿದ್ದರು. ಕೈಕಂಬದ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕವೇ ಈ ವೆಜ್ ರೆಸ್ಟೋರೆಂಟ್ ಇದ್ದು ಇಲ್ಲಿನ ಜನರ ಬೇಡಿಕೆಯ ಅನುಗುಣವಾಗಿ ಈ ಹೋಟೆಲ್ ನಿರ್ಮಾಣಗೊಂಡಿದೆ. ಶುಚಿ ರುಚಿಯಾದ ಶುದ್ಧ ಸಸ್ಯಾಹಾರಿ ಊಟ, ಉಪಹಾರ, ಚಾಟ್ ಐಟಂ, ಫ್ರೂಟ್ ಜ್ಯೂಸ್, ಐಸ್ ಕ್ರೀಮ್ ಇಲ್ಲಿ ಲಭ್ಯವಿದೆ. ಸಂದೀಪ್ ಸಾಲಿಯನ್, ವಿ4 ನ್ಯೂಸ್ 24/7 ಬಂಟ್ವಾಳ.